ಹಿಂದಿನ 2 ವರ್ಷಗಳಲ್ಲಿ ಎರಡೆರಡು ತಿಂಗಳು ಲಾಕ್ಡೌನ್ ಹಾಗೂ ನಿಗದಿತ ಸಮಯ ಹಾಗೂ ವಾರಾಂತ್ಯ ಲಾಕ್ಡೌನ್ನಿಂದ ದಿನಗೂಲಿ ನೌಕರರಂತೆ ದುಡಿಯುವ ಕ್ಷೌರಿಕ ಬಂಧುಗಳು ಈಗಾಗಲೇ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದು ಈ ಬಾರಿ ಕೂಡ ವಾರಾಂತ್ಯ ಕರ್ಫ್ಯೂ ಜಾರಿ ಮಾಡಿ ಅಷ್ಟೇನೂ ಜನಸಂದಣಿ ಆಗದೆ ಅಲ್ಲದೆ ವಾರ ಇಡೀ ಖಾಲಿ ಕುಳಿತುಕೊಂಡು ಸ್ವಲ್ಪ ಕೆಲಸ ಆಗುವ ದಿನಗಳಾದ ಶನಿವಾರ ಆದಿತ್ಯವಾರ ಸೆಲೂನ್ಗಳನ್ನು ಬಂದ್ ಮಾಡಿ ಮನೆಯಲ್ಲಿ ಇರುವ ಹಾಗೆ ಮಾಡಿದ ಸರ್ಕಾರದ ಕ್ರಮವನ್ನು ಉಡುಪಿ ಜಿಲ್ಲಾ ಸವಿತಾ ಸಮಾಜ ವಿರೋಧಿಸಿ ಅವೈಜ್ಞಾನಿಕ ವಾರಾಂತ್ಯ ಕರ್ಫ್ಯೂನಿಂದ ಸಲೂನ್ ಪಾರ್ಲರ್ಗಳಿಗೆ ವಿನಾಯಿತಿ ನೀಡಬೇಕೆಂದು ಉಡುಪಿ ಜಿಲ್ಲಾಧಿಕಾರಿಗಳಾದ ಕುರ್ಮಾರಾವ್ ಅವರಿಗೆ ಉಡುಪಿ ಜಿಲ್ಲಾ ಸವಿತಾ ಸಮಾಜ ನಿಯೋಗ ಮನವಿ ನೀಡಿತು. ನಿಯೋಗದಲ್ಲಿ ಜಿಲ್ಲಾ ಸವಿತಾ ಸಮಾಜದ ಅಧ್ಯಕ್ಷ ವಿಶ್ವನಾಥ್ ಭಂಡಾರಿ ನಿಂಜೂರು, ಪ್ರಧಾನ ಕಾರ್ಯದರ್ಶಿ ಸದಾಶಿವ ಬಂಗೇರ ಕುರ್ಕಾಲು, ಕೋಶಾಧಿಕಾರಿ ಶೇಖರ್ ಸಾಲ್ಯಾನ್ ಮುಂತಾದವರು ಉಪಸ್ಥಿತರಿದ್ದರು. ಜನಸಂದಣಿ ಇರುವ ಹಲವಾರು ವರ್ಗಗಳಿಗೆ ಬೇಕಾದಷ್ಟು ನಿರ್ದಿಷ್ಟ ಸಮಯವನ್ನು ನಿಗದಿಪಡಿಸದೆ ವ್ಯವಹರಿಸಲು ಅನುಮತಿ ನೀಡಿರುವಾಗ ನಮಗೆ ಇವಾಗ ಈ ಕೊರೋನಾದ ಭಯದಿಂದ ಕಡಿಮೆ 30% ಕೆಲಸ ಕಡಿಮೆ ಆಗಿದೆ. ಯಾಕೆಂತ ಹೇಳಿದ್ರೆ ಹಿರಿಯರು ಮತ್ತು ಮಕ್ಕಳಿಗೆ ಮನೆಯಲ್ಲೇ ಕಟ್ಟಿಂಗ್ ಆಗುವಂಥ ಪ್ರಸಂಗ ಒದಗಿ ಬಂದಿದೆ. ಈಗ 70% ಸೇವೆ ಕೂಡ ಈ ಕೊರೋನಾದ ಭಯದಿಂದ ವ್ಯವಹಾರ ಬಹಳಷ್ಟು ಕಡಿಮೆ ಆಗಿದೆ. ಆಗಿರುವಾಗ ನಮಗೆ ವಾರ ಇಡೀ ಕುಳಿತುಕೊಂಡು ಶನಿವಾರ ಮತ್ತು ಆದಿತ್ಯವಾರ ಈ ಕೆಲಸ ಆಗುವ ಸಮಯದಲ್ಲಿ